ಮಳೆ ಅವಾಂತರಕ್ಕೆ ನೋಡ್ತಾ ಇದ್ದಂತೆ ಮನೆಯ ಎದುರಿನ ಬಾವಿಯೊಂದು ಕುಸಿದು ಬಿದ್ದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಇಲ್ಲಿನ ನಗರಸಭಾ ವ್ಯಾಪ್ತಿಯ ಬಪ್ಪಳಿಗೆ ನಿವಾಸಿ ಸುಶೀಲಾ ಎಂಬವರ ಮನೆಯಲ್ಲಿ ಬಾವಿ ಕುಸಿದಿದೆ. ಮನೆ ಕೂಡ ಅಪಾಯದಲ್ಲಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮನೆಯ ಸದಸ್ಯರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಮನೆ ಸುತ್ತಲೂ ತಾತ್ಕಾಲಿಕ ತಡೆಬೇಲಿಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ನಗರಸಭಾಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. मैं कौन जाएगा मुख्याधिकारी कमिश्नर मंगता मुख्याधिकारी ಬಾವಿ ಮೇಲೆ ಅಂದರೆ ದಂಡೆ ಪಿಲ್ಲರ್ ಎಲ್ಲ ಹಾಕಿದ್ರು ನೀರು ತೆಗೆಯೋಂಗೆ, ಅದೆಲ್ಲ ಕುಸಿದು ಹೊಲಗೋಗಿದೆ. ಈಗ ಸುಮಾರು 40 ಫೀಟ್ ಡೀಪ್ ಇದೆ. ಆ ಕಾರಣ ಮನೆಗೆ ತುಂಬ ಡೇಂಜರ್ ಇದೆ. ಅವರನ್ನು ಹೊರಗೆ ಹೋಗಿ ಅವರು ಮಗಳ ಮನೆಗೆ ಹೋಗ್ತಾರಂತೆ, ಬೇರೆ ಕಡೆ ಶಿಫ್ಟ್ ಆಗ್ತಾರೆ, ಬೇರೆ ಕಡೆಗೆ ಶಿಫ್ಟ್. ಯಾಕಂದರೆ ಮನೆ ಡೇಂಜರ್, ಅದಕ್ಕಾಗಿ ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡಿಸಿದ್ದಾರೆ. ನಮ್ಮವ್ರು ಬಂದು ಇಲ್ಲೆಲ್ಲ ಕೆಲಸ ಮಾಡಿದ್ರು, ಅಗ್ನಿಶಾಮಕದವ್ರು ಬಂದು ನೋಡಿ. ಬೇರೆ ಇನ್ನು ಅವರ ಸಂಬಂಧಿಕರು ಗಂಡು ಇದ್ದವರು ಇಬ್ಬರು ಕೆಲಸಕ್ಕೆ ಹೋಗಿದ್ದಾರಂತೆ. ಈಗ 3 ಮಕ್ಕಳು, 2 ಮಕ್ಕಳು ಮತ್ತು ಹೆಂಗಸ ಅಷ್ಟೇ ಇದ್ದಾರೆ. ಅವರನ್ನು ನಾವು ಕಲಿಸ್ತೇವೆ ಸೇಫ್ ಜಾಗ. ಯಾಕಂದ್ರೆ ಅವ್ರ ಮಗಳ ಮನೆ ಇದೆ ಅಂತೆ, ಅಲ್ಲಿ ಹೋಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಈಗ ಇಲ್ಲಿ ಇನ್ನು ಬರುವಂಗಿಲ್ಲ. ಯಾಕಂದ್ರೆ ಮಳೆ ನಿಂತ ಮೇಲೆ ನೋಡ್ಬೇಕು. ಅವರು ಗಂಡಸರು ಬಂದು ನೋಡ್ಬೋದು, ಸುತ್ತ ಯಾವ್ದು ಹೋಗೋದಂಗೆ ಅಡ್ಡ ನಾವು ಬೇಲಿ ಟೈಪ್ ಮಾಡಿದ್ದೇವೆ. ಸ್ಮೂತ್ ಆಗಿ ಏನಿಲ್ಲ, ಒಂದೇ ಸಲ ಕುಸಿದು ಹೋಯ್ತಿದ್ದು. ಯಾಕಂದ್ರೆ ಸೈಡ್ ಇದೆಲ್ಲ ಹಾಕಿದ ಮಣ್ಣು, ಇದು ಮೇಲ್ಗಡೆ ಸೈಡ್ ಹಾಕಿದ ಮಣ್ಣು, ಹಂಗಾಗಿ ಕಲ್ಲು ಕಟ್ಟಿದ ಎಲ್ಲ ಪೂರ್ತಿ ಒಳಗೋಯ್ತು, ಪಂಪು ಸಮೇತ.